ಫುಟ್ಪಾತ್ಗಳು ನಿರ್ಮಾಣ ಮಾಡ್ತೀರಿ, ಆದರೆ ಯಾರ್ದೋ ಕಾರು ಅಲ್ಲಿ ಹೋಗಿ ನಿಲ್ತದೆ ಅಂತ ಅನ್ನೋದು. ಹೊಸದಾಗಿ ನಿರ್ಮಾಣ ಆಗಿದೆ, ಒಂದು ದೊಡ್ಡ ಫ್ಲೋ ಅದು ಸಿಗಬೇಕು ಅಂತ ನಾನು ಆಗಲೇ ಹೇಳಿದೆ. ಅಲ್ಲೆಲ್ಲೋ ಅವರ ವೆಹಿಕಲ್ಗಳು ಬಂದು ಅಲ್ಲಿ ನಿಲ್ತದೆ. ಮೂಡ ಅದನ್ನು ಅಷ್ಟು ಖರ್ಚು ಮಾಡಿ ಒಟ್ಟು ಅಂದರೆ ಆಡಳಿತನ ಖರ್ಚು ಮಾಡುವಾಗ ಅದನ್ನು ಸಂಬಂಧಪಟ್ಟಂಥ ಇಲಾಖೆಗೂ ಕೂಡ ಅದು ನಿರ್ದೇಶನ ಇರ್ಬೋದಲ್ಲ. ಈಗ ಫುಟ್ಪಾತ್ ಜನರ ವಾಕಿಂಗ್ ಆಗಿಗೋಸ್ಕರ ಇರುವಂಥದ್ದು, ಅಲ್ಲಿ ವಾಹನಗಳನ್ನು ನಿಲ್ಲಿಸೋದು, ವ್ಯಾಪಾರ ಮಾಡೋದು. ಈಗ ನಡೆಯುವಂಥ ಕೆಲವು ಕೆಲಸ ಕಾರ್ಯಗಳನ್ನು ನೋಡುವಾಗ ಸುಮಾರು ಆ ಲೆವೆಲ್ನಿಂದ, ರೋಡ್ ಲೆವೆಲ್ನಿಂದ ಸುಮಾರು 10 ಇಂಚು ಎತ್ತರದ ಫುಟ್ಪಾತ್ಗಳು ನಿರ್ಮಾಣ ಆಗ್ತಾ ಇದೆ. ಇವತ್ತು ನಮ್ಮ ಕ್ಲಾಕ್ ಟವರ್ನಿಂದ ಇವತ್ತು RTOಗೆ ಹೋಗುವಂಥ ರೋಡ್ನ ಇಕ್ಕೆಲಗಳಲ್ಲಿ ಮಾಡುವಂಥ ಫುಟ್ಪಾತ್ಗಳನ್ನು ನೋಡುವಾಗ ಅದರ ಹೈಟ್ ಸುಮಾರು 10 ಇಂಚನ್ನು ಕೊಟ್ಟ ಕಾರಣ ಅಲ್ಲಿ ಯಾವುದೇ 4 ವೀಲರ್ ಪಾರ್ಕಿಂಗ್ ಮಾಡುವ ಚಾನ್ಸಸ್ ಕಡಿಮೆ ಅಂತ ಕಾಣುತ್ತೆ. ಅದೇ ರೀತಿಯ ಸುಂದರೀಕರಣವನ್ನು ಮಾಡುವಂಥ ಯೋಜನೆಯನ್ನು ಇಲ್ಲಿ ಕೈಗೊಂಡಿದ್ದಾರೆ ಇವತ್ತು ಸ್ಮಾರ್ಟ್ ಸಿಟಿಯ ಮುಖಾಂತರ. ಆ ಕೆಲಸ ಕಾರ್ಯಗಳೆಲ್ಲ ಒಳ್ಳೆಯ ರೀತಿಯಲ್ಲಿ ಆಗ್ತವೆ. ಇವತ್ತು ಮಂಗಳಾದೇವಿಯಿಂದ ಇವತ್ತು ರಸ್ತೆ ಅಗಲೀಕರಣ ಇವತ್ತು ಆಗ್ತಾ ಇದೆ, ಅಲ್ಲಿಯೂ ಸಹ ಉತ್ತಮ ರೀತಿಯ ಫುಟ್ಪಾತ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಇವತ್ತು UGD ಮತ್ತೊಂದು ಇನ್ನೊಂದು ಕೇಬಲ್ಗಳು ಹೋಗುವಂಥ ಒಂದು ಸಪರೇಟ್, ಅದಕ್ಕೆ ಒಂದು ಟ್ರೆಂಚ್ ಅನ್ನು ಮಾಡಿ ಅದಕ್ಕೆ ಒಂದು ಸಪರೇಟ್ ವೇ ಅನ್ನು ಮಾಡಿದ್ದಾರೆ. ಇಂಥ ಮುತುವರ್ಜಿಗಳನ್ನು ನಾವು ಈಗ ಹೊಸದಾಗಿ ಮಾಡುವಂತಹ ರೋಡ್ಗಳಲ್ಲಿ ನಾವು ತಗೊಂಡು ಹೋಗಬೇಕು ಅಂತ ಕಾಣುತ್ತದೆ. ಮಳೆಗಾಲದ ಸಂದರ್ಭದಲ್ಲಿ ರಸ್ತೆ ಮತ್ತು ಇದು ಆಧುನಿಕವಾಗಿ ಅಂದರೆ ಹೊಸ ರಸ್ತೆಗಳನ್ನು ಮಾಡುವಾಗ ಕೆಲವೊಮ್ಮೆ ಮುಂದೆ ಇಲ್ಲಿ ಎಷ್ಟು ಮಳೆ ಬರಬಹುದು ಮತ್ತು ಎಷ್ಟು ಯಾವ ರೀತಿ ಮಳೆಗೆ ನಾವು ಅದನ್ನು ಸಜ್ಜುಗೊಳಿಸಬೇಕು, ಚರಂಡಿಗಳು ಎಷ್ಟು ಬೇಕು ಅಂತ ಗೊತ್ತಾಗೋದಿಲ್ಲ. ಇತ್ತೀಚೆಗೆ ಕಾರ್ಶೀಟ್ನಲ್ಲಿ ಹೊಸ ರಸ್ತೆ ಆಯಿತು, ಆದರೆ ನೆರೆ ಬಂದು ಒಮ್ಮೆ ನಿಂತು ಹೋಯಿತು. ಬಹುಶಃ ಮೊದಲ ಮಳೆ ಅಂತನಾ, ಮತ್ತು ಸ್ವಲ್ಪ ಸಸಿ ಗಿಡಗಳೆಲ್ಲ ಸ್ವಲ್ಪ ಅಡಚಣೆ ಮಾಡಿದ ಕಾರಣಕ್ಕಾಗಿ ಅದು ಆ ರೀತಿ ಒಂದು ಸ್ವಲ್ಪ ಒಂದೆರಡು ಗಂಟೆ ಗೊಂದಲದ ವಾತಾವರಣ ನಿರ್ಮಾಣ ಆಯಿತು. ಅದು ಹೊರತುಪಡಿಸಿದರೆ ಅದನ್ನು ಭವಿಷ್ಯದಲ್ಲಿ ಅದು ಆಗಲಿಕ್ಕಿಲ್ಲ.